ಕೋರ್ಟ್ ಮೊರೆಯಲ್ಲಿ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಿದ 2 ಜೋಡಿಗಳು ನ್ಯಾಯಾಧೀಶರು ಮತ್ತು ವಕೀಲರ ಮಧ್ಯಸ್ಥಿಕೆಯಲ್ಲಿ ಒಂದಾಗಿದ್ದಾರೆ. ಎಚ್.ಡಿ. ಕೋಟೆ ಪಟ್ಟಣದ ಕೋರ್ಟ್ ಆವರಣದಲ್ಲಿ ಶನಿವಾರ ನಡೆದ ಲೋಕ ಅದಾಲತ್ನಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸತೀಶ್ ಮತ್ತು ವಕೀಲರ ಸಮ್ಮುಖದಲ್ಲಿ ಒಬ್ಬರಿಗೊಬ್ಬರು ಹಾರ ಬದಲಿಸುವ ಮೂಲಕ ಪುನಃ ಜೊತೆಗೂಡಿದರು. ತಾಲೂಕಿನ ಬಾಚೇಗೌಡನಹಳ್ಳಿ ಗ್ರಾಮದ ಮಹಾದೇವಮ್ಮ ಮತ್ತು ಮಹಾದೇವ ನಾಯಕ ಹಾಗೂ ಹಿರೇಹಳ್ಳಿ ಗ್ರಾಮದ ಎಚ್.ಎಲ್. ಶಿವಪ್ಪ ಮತ್ತು ಛಾಯಾದೇವಿ ದಂಪತಿ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಕೋರ್ಟ್ ಮೆಟ್ಟಿಲೇರಿದ್ದರು. ಎಲ್ಲರೂ ಸುಮಾರು 10 ವರ್ಷಗಳಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಜೀವನಾಂಶ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು. 2 ಜೋಡಿಗಳು ಪುನಃ ಒಂದಾಗಿ ಮಕ್ಕಳೊಂದಿಗೆ ಅನನ್ಯ ಜೀವನ ನಡೆಸುವುದಾಗಿ ಮಾಲಾರ್ಪಣೆ ಮಾಡಿಕೊಂಡು ಕುಟುಂಬದೊಂದಿಗೆ ತಮ್ಮ ಮನೆಗಳಿಗೆ ತೆರಳಿದರು. ಪ್ರಧಾನ ಸಿವಿಲ್ ಕೋರ್ಟಿನಲ್ಲಿ ನ್ಯಾಯಾಧೀಶರಾದ ಕೆ.ಜಿ. ಸತೀಶ, ಸರ್ಕಾರಿ ವಕೀಲ ಮಹಾದೇವ, ಹಿರಿಯ ವಕೀಲರಾದ ಜಿ.ಎನ್. ನಾರಾಯಣಗೌಡ, ಎ.ಟಿ. ಕೃಷ್ಣ, ಎಸ್. ಕರಿಗೌಡ, ಪ್ರವೀಣ್ ಹಾಜರಿದ್ದರು. ವರದಿ ಮಲಾರ ಮಹಾದೇವಸ್ವಾಮಿ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಹಲವಾರು ಪ್ರಕರಣಗಳು ರಾಜಿಯಾಗಿದ್ದು, ಮುಖ್ಯವಾಗಿ ಈ ದಿವಸ ಏನು ಪಕ್ಕದಲ್ಲಿ ಛಾಯಾದೇವಿ ಮತ್ತು ಶಿವಪ್ಪ ಎನ್ನುವರು ಇದ್ದರೆ ಕಳೆದ 10 ವರ್ಷಗಳಿಂದ ತಮ್ಮ ದಾಂಪತ್ಯ ಜೀವನದಿಂದ ಬೇರೆ ಬೇರೆ ಆಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಛಾಯಾದೇವಿ ಮತ್ತು ಅವರ ಮಕ್ಕಳು ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, ಅದಲ್ಲದೆ ವಿಭಾಗಕ್ಕಾಗಿಯೂ ಕೂಡ ದಾವೆ ಸಲ್ಲಿಸಿ ಈ ಎರಡೂ ದಾವೆಗಳು ವಿಚಾರಣೆಗಾಗಿ ಪೆಂಡಿಂಗ್ ಇದ್ದು, ಈ ದಿನ ಹಲವಾರು ಬಾರಿ ಛಾಯಾದೇವಿ ಮತ್ತು ಶಿವಪ್ಪ ಅವರಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳಿದೆ. ಹಲವಾರು ಬಾರಿ ನಾವು ಸಂಧಾನ ನಡೆಸಿದರೂ ಕೂಡ ಅದು ಸಫಲ ಆಗಿರಲಿಲ್ಲ. ಆದರೆ ಈ ದಿನ ಇಬ್ಬರೂ ಕೂಡ ಒಪ್ಪಿದ್ದು ನಾವು ಒಟ್ಟಿಗೆ ಬಾಳ್ತೀವಿ, ನಾವು ಯಾವುದೇ ತೊಂದರೆ ಇಲ್ಲದೆ ಜೀವನ ನಡೆಸ್ತೀವಿ ಅಂತ ಒಪ್ಪಿರೋದ್ರಿಂದ ಅವ್ರಿಗೆ ನಾವು ಈ ದಿನ ಶುಭ ಹಾರೈಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಈ ಏನು ಪ್ರಕರಣಗಳಲ್ಲಿ ಇವರ ಪರವಾಗಿ ಪ್ರತಿನಿಧಿಸುವಂತಹ ಗೌರವಾನ್ವಿತ ಕರಿಗೌಡ ವಕೀಲರು ಮತ್ತು ಎ.ಟಿ. ಕೃಷ್ಣ ವಕೀಲರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಈ ರಾಜಿ ಆಗಲಿಕ್ಕೆ, ಮತ್ತು ಇವರು ಏನು ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನದ ಫಲವಾಗಿ ಇವರು ಒಂದಾಗಲಿಕ್ಕೆ ಈ ದಿನ ಸಾಧ್ಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಗೌರವಂತ ವಕೀಲರುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 10 ವರ್ಷಗಳಿಂದ ಬೇರೆ ಯಾವುದೋ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಮಾಡ್ಕೊಂಡು ಬೇರೆ ವಾಸ ಇತ್ತು. ಅದ್ರ ಪ್ರಯುಕ್ತ ಜೀವನಾಂಶದ ಅರ್ಜಿಯನ್ನು ಸಲ್ಲಿಸಿದ್ರು. ಮತ್ತು ಮಕ್ಕಳುಗಳ ಪರವಾಗಿ ವಿಭಾಗದ ತಾವೆಲ್ಲ ಸಲ್ಲಿಸಿದ್ರು. ಅದು ಹಿಂದಿನ ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹೆಚ್ಚು ಪ್ರಾಮುಖ್ಯತೆ ವಹಿಸಿ ಇಬ್ಬರಿಗೂ ತಿಳುವಳಿಕೆ ನೀಡಿ ರಾಜಿ ಮಾಡ್ಕೊಳ್ಳಿ, ಒಟ್ಟಿಗೆ ಇರಿ, ಮಕ್ಕಳುಗಳ ಭವಿಷ್ಯದ ದೃಷ್ಟಿಯಿಂದ ನೀವು ಒಂದಾಗಬೇಕು, ಮಕ್ಕಳುಗಳಿಗೆ ತಂದೆ ತಾಯಿ ಜೊತೆಲಿದ್ದನೇ ಗೌರವ, ನೀವು ಗಂಡ ಹೆಂಡತಿ ಜೊತೆಲಿದ್ದನೇ ಗೌರವ ಅಂತ ಹೇಳಿ ತಿಳುವಳಿಕೆ ನೀಡಿ, ಆಸ್ತಿಗಳನ್ನು ಸಹ 4 ಜನರೇಷನ್ಗೆ ಜಂಟಿ ಖಾತೆ ಮಾಡ್ಕೊಳ್ಳಿ ಅನ್ನುವಂಥ ತಿಳುವಳಿಕೆ ನೀಡಿ ಮಾಡಿಸಿದ್ರು. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಗಂಡ ಹೆಂಡತಿ ನಾವು ನ್ಯಾಯಮೂರ್ತಿಗಳು ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ನಡೆದುಕೊಳ್ತೀವಿ, ಮುಂದೆ ನಾವು ಒಂದಾಗಿರ್ತೀವಿ, ಚೆನ್ನಾಗಿರ್ತೀವಿ ಅನ್ನೋದು ಹೇಳಿ ರಾಜಿ ಅರ್ಜಿಯನ್ನು ಸಲ್ಲಿಸಿ ರಾಜಿ ಮಾಡ್ಕೊಂಡಿದ್ದಾರೆ. ಈಗ ಅವರು ಜೊತೆಲಿ ಇರೋದಕ್ಕೂ ಸಹ ಒಪ್ಕೊಂಡಿದ್ದಾರೆ. ಹೇಳಿದಾಗೆ ಈ ಪ್ರಕರಣ ಸುಮಾರು 10-12 ವರ್ಷಗಳಿಂದ ಈ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇತ್ತು. ಸುಮಾರು ಸಾರಿ ನಮ್ಮ ನ್ಯಾಯಮೂರ್ತಿಗಳು ರಾಜಿ ಮಾಡ್ಕೊಂಡು ಹೋಗಿ ಅಂತ ಸುಮಾರು ಸಲಹೆ ಕೊಟ್ಟಿದ್ದರು. ಆದರೆ ಕಾಲ ಕೂಡ ಬಂದಿರಲಿಲ್ಲ. ಇವತ್ತು ಬೃಹತ್ ಲೋಕ ಅದಾಲತ್ನಲ್ಲಿ ಒಳ್ಳೆಯ ಕಾಲಾವಕಾಶದಲ್ಲಿ ನಮ್ಮ ಪ್ರಾಸಿಕ್ಯೂಷನ್ ಸಾಹೇಬರಿದ್ದರು ಮತ್ತು ಹಿರಿಯ ವಕೀಲರು ಎಲ್ಲ ಕಿರಿಯ ವಕೀಲರು ಎಲ್ಲ ಇವತ್ತು ಒಂದು ಪ್ರಯತ್ನದ ಮೇರೆಗೆ ನಮ್ಮ ಸಾಹೇಬ್ರವರ ಒಂದು ಹಿತವಚನದ ಮೇರೆಗೆ ಅವ್ರ ಗಂಡ ಹೆಂಡತಿರು ಛಾಯಾದೇವಿ ಮತ್ತು ಶಿವಪ್ಪ ಅವರು ಇಬ್ಬರು ಇವತ್ತು ಒಂದಾಗಿ ಗಂಡ ಹೆಂಡತಿರು ಬೇರೆ ಬೇರೆ ಆಗಿದ್ದವರು ಇವತ್ತು ಒಂದಾಗಿ ಅವ್ರ ಮನೆಗೆ ಹೋಗಿದ್ವಿ. ಈ ಗ್ರಾಮದ ಹಿರಣ್ಯ ಬಿ ಕಾಲೋನಿ ಗ್ರಾಮದ ವಾಸವಾಗಿರ್ತಕ್ಕಂಥ ಶಿವಪ್ಪನವ್ರ ಮೇಲೆ ಅವ್ರ ಹೆಂಡತಿ ಛಾಯಾದೇವಿ ಅನ್ನಿರ್ತಕ್ಕಂಥವರು ಪ್ರಕರಣವನ್ನು ನೋಂದಾಯಿಸಿದರು. ಅದಲ್ಲದೆ ಪ್ರಕರಣ ಜೀವನಾಂಶದಲ್ಲದೆ ವಿಭಾಗಕ್ಕೂ ಇದು ಸರಿ ಹೋಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಭಾಗದ ಕೇಸು ಕೂಡ ಪ್ರಕರಣವನ್ನು ನೋಂದಾಯಿಸಿದರು.
ಈಗ ಎರಡೂ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಗಂಡ ಹೆಂಡತಿರು ಮಕ್ಕಳ ಜೊತೆ ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ವಕೀಲರು ಮತ್ತು ನ್ಯಾಯಮೂರ್ತಿಗಳ ಸಲಹೆ ಮೇರೆಗೆ ಅವರ ಹಿತವಚನದ ಮೇರೆಗೆ ಇವತ್ತು ಒಂದಾಗಿದ್ದಾರೆ. ಇವತ್ತು ಸಂಸಾರದ ಸಮಯ ಅವರು ಗಂಡನ ಮನೆಗೆ ಹೋಗಿ ವಾಸ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಇವತ್ತು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲ ವಕೀಲರು ಭಾಳ ಕಷ್ಟಪಟ್ಟು ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಈ ದಿನ ಬೃಹತ್ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಸುಮಾರು ಪ್ರಕರಣಗಳು ಕೂಡ ಇವತ್ತು ನಮ್ಮ ನ್ಯಾಯಮೂರ್ತಿಗಳು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಪ್ರಕರಣಗಳನ್ನು ಇದು ಮಾಡಿದ್ದಾರೆ. ಇದೇ ರೀತಿ ಎಲ್ಲರೂ ಗಂಡ ಹೆಂಡತಿರಾಗಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಾಗ್ಬೋದು ಅಥವಾ ಗಂಡ ಹೆಂಡತಿರಾಗ್ಬೋದು ಮಕ್ಕಳಾಗ್ಬೋದು ತಂದೆ ಮೇಲೆ ತಾಯಿ ಮೇಲೆ ಹಾಕಿರೋ ಪ್ರಕರಣಗಳಿರ್ಬೋದು ಆ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದೊಂದು ಸಾರಿ ಹೊರಗಡೆ ತಿಳುವಳಿಕೆ ಕೊರತೆಯಿಂದ ಬೇರೆ ಬೇರೆ ಥರ ಪ್ರಕರಣಗಳು ಇದಾಗಿದ್ದರಿಂದ ಈ ನ್ಯಾಯಾಲಯದಲ್ಲಿ ಬಂದ ಮೇಲೆ ನಮ್ಮ ನ್ಯಾಯಮೂರ್ತಿಗಳು ಬಂದ ಇವತ್ತು 2 ವರ್ಷಗಳಿಂದ ತುಂಬ ಪ್ರಕರಣಗಳು ರಾಜಿ ಸಂಧಾನಗಳಾಗಿದೆ ಈ ನ್ಯಾಯಾಲಯದಲ್ಲಿ. ಅದೇ ರೀತಿ ನಮ್ಮ ಪ್ರಕರಣಗಳನ್ನು ಕೂಡ ಈ ಇವತ್ತು ಹಾಕಿದಂಥ ಪ್ರಕರಣಗಳು ಕೂಡ ಸುಲಲಿತವಾಗಿ ನಿರಾಳವಾಗಿ ರಾಜಿ ಮಾಡಿಕೊಂಡು ಅವ್ರು ಗಂಡ ಹೆಂಡತಿ ಸಂಸಾರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತೇಳಿ ಒಳ್ಳೆಯದಾಗಲಿ ಅಂತೇಳಿ ನಾವು ಈ ಪ್ರಕರಣಕ್ಕಿಂತ ಇವತ್ತು 2 ಪ್ರಕರಣಗಳು ಗಂಡ ಹೆಂಡ್ತಿದ್ದು ಇಬ್ಬರು ರಾಜಿ ಮಾಡಿಕೊಂಡು ಅವರವರ ಗಂಡನ ಮನೆಯಲ್ಲಿ ಭಾಳ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಒಂದು ಲೋಕ ಅದಾಲತ್ ಅಂತ ಏನು ನಡೀತಾ ಇತ್ತು ಅದರಲ್ಲಿ ಸರ್ಕಾರಿ ಅಭಿಯೋಜನಾ ಇಲಾಖೆ ವತಿಯಿಂದ ನಮಗೂ ಸಹ ನಿರ್ದೇಶನ ಇರುತ್ತೆ. ಏನು ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿರ್ತಕ್ಕಂಥ ಪ್ರಕರಣಗಳನ್ನ ರಾಜಿ ಸಂಧಾನ ಮೂಲಕ ಇತ್ಯರ್ಥ ಮಾಡುವಂಥ ಸಂದರ್ಭದಲ್ಲಿ ಗಣ ನ್ಯಾಯಾಲಯಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅನ್ನೋ ಒಂದು ನಮ್ಮ ಇದು ನಿರ್ದೇಶನದ ಪ್ರಕಾರ ನಾವು ಸಹ ಹಾಜರಾಗಿದ್ದೀವಿ. ಈ ದಿನ ನಾನು ನಮ್ಮ ಒಂದು ಏನು ಪ್ರಾಸಿಕ್ಯೂಷನ್ ಪ್ರಕರಣಗಳು ಸಂಬಂಧಪಟ್ಟಂತೆ ರಾಜಿ ಆದೋ ಅದಕ್ಕಿಂತ ಹೆಚ್ಚಿನದಾಗಿ ಜೊತೆಗೆ ಈ ದಿನ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು 2 ಜೋಡಿಗಳನ್ನು ಸುಮಾರು 10 ವರ್ಷಗಳ ಕಾಲ ದಾಂಪತ್ಯ ಜೀವನದಿಂದ ಹೊರಗುಳಿದಂಥವ್ರನ್ನ ಈ ದಿನ ದಾಂಪತ್ಯ ಜೀವನವನ್ನು ಮರುಸ್ಥಾಪನೆ ಮಾಡಿ ಅವರ ವಕೀಲರುಗಳು ಅವರಿಗೆ ಸಹ ಬುದ್ಧಿವಾದ ಹೇಳಿ ಗೌರವಾನ್ವಿತ ನ್ಯಾಯಾಧೀಶರು ಸಹ ಅವರಿಗೆ ಸಂಪೂರ್ಣವಾದಂಥ ಒಂದು ತಿಳುವಳಿಕೆಯನ್ನು ನೀಡಿ 2 ಸಂಸಾರಗಳು ಸುಮಾರು 10 ವರ್ಷಗಳಿಂದ ಬೇರೆ ಬೇರೆ ಇದ್ದಂಥವು ಈ ದಿನ ಒಂದಾಗಿ ಹೋಗ್ತಾರೆ. ನ್ಯಾಯಾಧೀಶರಿಗೂ ಸಹ ಅವರ ಜೀವನ ಸಹ ತುಂಬ ಸುಖಕರವಾಗಿ ಈ ರೀತಿ ಒಂದು ಭಾವನಾತ್ಮಕವಾಗಿ ಜನರನ್ನ ತಮ್ಮ ತಿಳಿಯನ್ನು ಹೇಳಿ ಒಂದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಹೊಂದಿರ್ತಕ್ಕಂಥ ಅವ್ರಿಗೆ ನಾನು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಈಗ ಒಂದು ಒಳ್ಳೆಯದಾದಂಥ ಒಂದು ಜೋಡಿಗಳು ಸಹ ಸದಾ ಚೆನ್ನಾಗಿದೆ ಅಂತ ಭಗವಂತನ ಆಮೇಲೆ ಒಳ್ಳೆದಾಗುತ್ತೆ